ಪೈವಳಿಕೆ ಲಾಲ್ಬಾಗ್ ಚಿಪ್ಪಾರು ಕುರುಡಪ್ಪದವು ರಸ್ತೆ ಕಾಮಗಾರಿ ವಿಳಂಬ. ಬಿಜೆಪಿ ಪ್ರತಿಭಟನೆಗೆ ಸಿದ್ಧ. ಎಂಎಲ್ ಅಶ್ವಿನಿ. ಪೈವಳಿಕೆ ಲಾಲ್ಬಾಗ್ ಚಿಪ್ಪಾರು ಕುರುಡಪ್ಪದವು ಸಂಪರ್ಕಿಸುವ ರಸ್ತೆ ಕಾಮಗಾರಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯರು ಹಾಗೂ ವಾಹನ ಚಾಲಕರು ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಇಂದು ಬಿಜೆಪಿ ಕಾಸರಗೋಡು ಜಿಲ್ಲಾಧ್ಯಕ್ಷೆ ಅಶ್ವಿನಿ ಎಂಎಲ್ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಸುಮಾರು 3 ವರ್ಷಗಳ ಹಿಂದೆ ಈ ರಸ್ತೆ ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ನಡೆದಿದ್ದರೂ ಬಳಿಕ ಬಂಡವಾಳ ಕೊರತೆ ಕಾರಣ ನೀಡಿ ಪುನಃ ಟೆಂಡರ್ ಪಾಸ್ ಮಾಡಲಾಗಿತ್ತು ಎಂದು ತಿಳಿದು ಬಂದಿದೆ. ಕಳೆದ 3 ತಿಂಗಳಿಂದ ಕಾಮಗಾರಿ ನಡೆಯುತ್ತಿದ್ದರೂ ಇನ್ನೂ ಪೂರ್ಣಗೊಂಡಿಲ್ಲ. ಇದರ ಪರಿಣಾಮವಾಗಿ ವಿದ್ಯಾರ್ಥಿಗಳು, ಸ್ಥಳೀಯ ನಿವಾಸಿಗಳು ಹಾಗೂ ಬಸ್ ಮಾಲಕರು ದೈನಂದಿನ ಸಂಚಾರದಲ್ಲಿ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಅಶ್ವಿನಿ ಎಂಎಲ್ ಅವರು, ರಸ್ತೆ ಕಾಮಗಾರಿಯನ್ನ ಶೀಘ್ರವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು, ಇಲ್ಲವಾದರೆ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕುರುಡಪದವು ಚಿಪ್ಪಾರ್ ಲಾಲ್ಬಾಗ್ ಆಗಿ ಉಪ್ಪಳಕ್ಕೆ ಕನೆಕ್ಟ್ ಆಗುವಂಥ ಒಂದು ರೋಡ್ನಲ್ಲಿ ಈ ರೋಡ್ ನೋಡುವಾಗ ಕೆಲಸ ಆಗ್ತಾ ಇದೆಯೋ ಇಲ್ವೋ ಅಂತ ಹೇಳುವಂಥ ಒಂದು ಸಂಶಯ ಹುಡ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದರೆ ಈ ರೋಡಿನ ಒಂದು ಕಾಂಟ್ರಾಕ್ಟ್ ತಗೊಂಡು ಸುಮಾರು ಈಗಾಗಲೇ 1.5 ವರ್ಷ ಕಳೀತು. ಅಪ್ರಾಕ್ಸಿಮೇಟ್ ಅಂತ ಹೇಳಬೇಕು ಅಂತ ಹೇಳಿದ್ರೆ 2 ವರ್ಷ ಅಂತ ಹೇಳ್ಬೋದು ನಮಗೆ. ಸೊ ಈ ಒಂದು 3.4 ಕಿಲೋಮೀಟರ್ ರೋಡನ್ನು ಕಂಪ್ಲೀಟ್ ಮಾಡಲಿಕ್ಕೆ ಯಾಕೆ ಇಷ್ಟು ವರ್ಷ ತಗೊಂಡಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಉತ್ತರ ಈ ಕಾಂಟ್ರಾಕ್ಟರ್ ನಮಗೆ ಕೊಡಬೇಕಾಗಿರುವಂಥದ್ದು. ನಾವು ಅಲ್ಲಿಂದ ಮೇಲಿಂದ ಕೆಳಗೆ ತನಕ ಬರುವಾಗ ಒಂದು ಸಮಾನವಾದಂತಹ ರೋಡಿನ ಕೆಲಸ ಕಂಪ್ಲೀಟ್ ಆಗಲಿಲ್ಲ. ಅಲ್ಲಲ್ಲಿ ಜಲ್ಲಿ ಕಲ್ಲುಗಳು, ಅಲ್ಲಲ್ಲಿ ಮಡ್ ರೋಡ್ಗಳು, ಅದೇ ರೀತಿ ಡ್ರೈನೇಜ್ನ ಕೆಲಸಗಳು ಬಾಕಿ ಆಗಿರುವಂಥದ್ದು. ಮತ್ತು ನಾವು ಕಾಣುವಂತಹ ಎಲೆಕ್ಟ್ರಿಕಲ್ ಪೋಸ್ಟಿನ ಕೆಲಸಗಳು. ಆ ಎಲೆಕ್ಟ್ರಿಕಲ್ ಪೋಸ್ಟು ಈ ಒಂದು 3.4 ಕಿಲೋಮೀಟ್ರಿಗೆ ಸುಮಾರು ಒಂದು ಸರಾಸರಿ ಅಂತ ಹೇಳಿದರೆ ಒಂದು 28ರಿಂದ 30 ಪೋಸ್ಟ್ಗಳಲ್ಲಿ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಉಂಟು, ಚೇಂಜ್ ಮಾಡಿ. ಸೊ ಒಂದು 10 ದಿವಸ ತಗೊಂಡು ಬರೀ 6 ಎಲೆಕ್ಟ್ರಿಕಲ್ ಪೋಸ್ಟ್ ಕೂಡ ಅವ್ರಿಗೆ ಕರೆಕ್ಟಾಗಿ ಇನ್ಸ್ಟಾಲ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಮ್ಯಾನ್ ಪವರ್ ಇಲ್ವಾ, ಯಾಕೆ ಸ್ಲೋ ಮಾಡ್ತಾ ಇದ್ದಾರೆ? ಕಾಂಟ್ರಾಕ್ಟ್ ತಗೊಂಡು ಕೂಡ ತುಂಬ ದಿವಸ ಪೆಂಡಿಂಗ್ ಇಟ್ಟು ಹಣ ಸಾಕಾಗೋದಿಲ್ಲ ಅಂತ ಹೇಳಿ ಮತ್ತೆ ಟೆಂಡರ್ ಹಾಕಬೇಕು ಅಂತ ಹೇಳಿ ಇದೇ ಕಾಂಟ್ರಾಕ್ಟ್ರ್ ಮಾಡಿ. ಸೊ ಇದೆಲ್ಲ ನೋಡುವಾಗ ಇದರಲ್ಲಿ ಏನೋ ಒಂದು ಗೂಢಾಲೋಚನೆ. ಒಂದು ಈ ಕಾಂಟ್ರಾಕ್ಟರ್ ಹತ್ರ ಮ್ಯಾನ್ ಪವರ್ ಇರಲಿಕ್ಕಿಲ್ಲ. ಈ ಕಾಂಟ್ರಾಕ್ಟ್ರ್ ಡ್ರೈನೇಜ್ ಕೆಲಸ ಮಾಡುವಾಗ, ಇಷ್ಟು ದೊಡ್ಡ ಡ್ರೈನೇಜ್ ಕೆಲಸ ಮಾಡುವಾಗ ಬರೀ 2 ಜನ ಮ್ಯಾನ್ ಪವರ್ನ ಯೂಸ್ ಮಾಡಿಕೊಂಡು ಕೆಲಸ ಮಾಡಿದ್ದಾರೆ. ಈಗಲೂ ನಾವು ನೋಡುವಾಗ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಕಾಂಟ್ರಾಕ್ಟರ್ನ ಕೈಯಲ್ಲಿಲ್ಲ. ಸೊ ಇಷ್ಟು ದೊಡ್ಡ ಪ್ರಾಜೆಕ್ಟ್ ತಗೊಳ್ಳುವಾಗ ಆ ಕಾಂಟ್ರಾಕ್ಟ್ ಹತ್ರ ಎಲ್ಲ ಇರಬೇಕು. ಈಗ ನಾನು ಅವ್ರ ಹತ್ರ ಮಾತಾಡುವಾಗ ಹೇಳಿದರು, ಇಲ್ಲ ನಾವು ಟೈಮ್ ಸರಿಗೆ ಕೆಲಸ ಕಂಪ್ಲೀಟ್ ಮಾಡ್ತಾ ಇದ್ದೀವಿ, ಅದು ಕರೆಕ್ಟ್ ಲಿಮಿಟಲ್ಲಿ ಮಾಡಿಕೊಡ್ತೇವೆ ಅಂತೇಳಿ. ಕಾಂಟ್ರಾಕ್ಟ್ ತೊಗೊಂಡ ನಂತರ ಇಷ್ಟು ಸಮಯದೊಳಗೆ ಮುಗಿಸ್ಕೊಡ್ಬೇಕು ಅಂತ ಹೇಳುವಂಥದ್ದು ಇರುತ್ತೆ. ಅದೇ ರೀತಿ ವರ್ಕ್ ಸ್ಟಾರ್ಟ್ ಮಾಡಿದ ನಂತರ ಜನಸಾಮಾನ್ಯರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗದೆ ಕೆಲಸಗಳನ್ನು ಕಂಪ್ಲೀಟ್ ಮಾಡಿ ಕೊಡಬೇಕು ಅಂತ ಹೇಳುವಂಥದ್ದು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಈ ಕೆಲಸಗಳು, ಈ ರೋಡಿನ ಕೆಲಸಗಳು ಅಂದರೆ ರೋಡನ್ನು ಡಿಗ್ ಮಾಡಿ ಇಲ್ಲಿ ಜನಸಾಮಾನ್ಯರಿಗೆ ಓಡಾಟ ಆಗದೆ ಸುಮಾರು ಒಂದು ಸರಾಸರಿ 2.5ರಿಂದ 3 ತಿಂಗಳಾಯಿತು. ಈಗ ಪರೀಕ್ಷೆ ಸಮಯ, ಮಕ್ಕಳು ಯಾವ ರೀತಿ ಕಾಲೇಜಿಗೆ ಹೋಗಬೇಕು, ಸ್ಕೂಲಿಗೆ ಹೋಗಬೇಕು. ಅದಲ್ಲದೆ ಇಲ್ಲಿ ವಿದ್ಯುತ್ನ ಕೆಲಸ ನಡೆಯುವ ಸಂದರ್ಭದಲ್ಲಿ ಹೋಲ್ ಡೇ ಇಲ್ಲಿ ಕರೆಂಟ್ ಕಟ್ ಆಗ್ತಾ ಇರುವಂಥದ್ದು. ಇಲ್ಲೆಲ್ಲರೂ ಕೂಡ ಕೃಷಿಯನ್ನು ಅವಲಂಬಿಸಿಕೊಂಡು ಜೀವನ ಮಾಡ್ತಾ ಇರುವಂತಹ ಕೃಷಿಕರಿರುವಂಥವರು. ಆ ಕೃಷಿಕರಿಗೆ ಕರೆಂಟೇ ಮೂಲ. ಯಾಕಂತ ಹೇಳಿದ್ರೆ ನೀರು ಹಾಕಬೇಕು ಅಂತೇಳಿ ಕರೆಂಟ್ ಬೇಕು. ಕರೆಂಟ್ ಇಲ್ಲದೆ ನೀರು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಬಿಸಿಯಲ್ಲಿ ಬೇಯ್ತಾ ಇರುವಂಥ ಸಂದರ್ಭದಲ್ಲಿ ಆ ಗಿಡಗಳಿಗೆ ನೀರು ಹಾಕದಿದ್ದರೆ ಕೃಷಿ ನಾಶ ಆಗ್ತದೆ. ವಿದ್ಯಾರ್ಥಿಗಳಿಗೆ ಇಲ್ಲಿ ಕಷ್ಟ ಆಗ್ತಾ ಇರುವಂಥದ್ದು. ಜನಸಾಮಾನ್ಯರು ಇಲ್ಲಿ ಓಡಾಟ ಮಾಡಲಿಕ್ಕೆ ಆಗೋದಂಥ ಪರಿಸ್ಥಿತಿ. ಮೊದಲು 50 ರೂಪಾಯಿ ತಗೊಳ್ತಾ ಇರುವಂಥ ರಿಕ್ಷಾ ಡ್ರೈವರು ಈಗ ಅದನ್ನು 150 ರೂಪಾಯಿ ತನಕ ತಗೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರಿಗೂ ಕೂಡ ಮೇಂಟೆನೆನ್ಸ್ ಬರುತ್ತೆ. ಟೈರ್ ಹೋಗ್ತಾ ಉಂಟು ಅಥವಾ ಪೆಟ್ರೋಲ್ ಖರ್ಚು ಜಾಸ್ತಿ ಆಗ್ತಾ ಉಂಟು. ಈಗ ಇಲ್ಲಿ ಓಡಾಡ್ತಾ ಮಾಡ್ತಾ ಇರುವಂಥ ಒಂದು ಲೋಕಲ್ ಬಸ್ಸು ಇನ್ನೇನು ಈ ತಿಂಗಳ ಕೊನೆಯಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳುವಂಥದ್ದು ಕೂಡ ಸುದ್ದಿ ಇರುವಂಥದ್ದು. ಯಾಕಂತ ಹೇಳಿದ್ರೆ ಅವ್ರಿಗೆ ದಿನಕ್ಕೆ 4ರಿಂದ 5 ಲೀಟ್ರ್ ಹೆಚ್ಚಿಗೆ ಡೀಸೆಲ್ ಹೋಗ್ತಾ ಇದೆ. ಬಸ್ಸಿನ ದರ ಅದು ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವ್ರಿಗೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಇಲ್ಲದ ಕಾರಣ ಆ ಬಸ್ಸನ್ನು ಕೂಡ ನಿಲ್ಲಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಕಾರ್ನಲ್ಲಿ ಓಡಾಟ ಮಾಡುವಂಥವರು ಅವ್ರಿಗೂ ಕೂಡ ಹೆಚ್ಚಿಗೆ ಪೆಟ್ರೋಲ್ ಖರ್ಚಾಗ್ತಾ ಇದೆ. ಸರ್ವಿಸಿಗೆ ಆದಷ್ಟು ಬೇಗ ಸರ್ವಿಸ್ಗೆ ಇಡಲಿಕ್ಕೆ ಬರ್ತಾ ಇರುವಂಥದ್ದು. ಸೊ ಇದೆಲ್ಲವನ್ನು ನೋಡುವಾಗ ಜನಸಾಮಾನ್ಯರು ಸಂಕಷ್ಟದಲ್ಲಿ ಇಲ್ಲಿ ಸಿಲುಕಿದ್ದಾರೆ. ಹಾಗಾಗಿ ಇದರ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಹ ಕಾಂಟ್ರಾಕ್ಟರ್ ಆದಷ್ಟು ಬೇಗ ಈ ಕೆಲಸವನ್ನು ಮುಗಿಸಿ ಜನಸಾಮಾನ್ಯರಿಗೆ ಓಡಾಟ ಮಾಡುವ ರೀತಿಯಲ್ಲಿ ಮಾಡಿಕೊಡಬೇಕು ಅಂತೇಳಿ BJP ಜಿಲ್ಲಾ ಸಮಿತಿ ವತಿಯಿಂದ ನಾನು ವಿನಯಪೂರ್ವವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಕೆಲಸ ಎಲ್ಲಾದರೂ ಕಂಪ್ಲೀಟ್ ಆಗದಿದ್ದರೆ ನಾವು ಮತ್ತೆ
ಜಿಲ್ಲಾ ಸಮಿತಿ ವತಿಯಿಂದ ಈ ಪಂಚಾಯತ್ ಘಟಕದ ವತಿಯಿಂದ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ಈ ಕೆಲಸವನ್ನು ಹೇಗೆ ನಾವು ಕಂಪ್ಲೀಟ್ ಮಾಡಿಸಬೇಕು ಅಂತ ಹೇಳಿ ಕೂಡ ಆಲೋಚನೆ ಮಾಡುವಂಥ ಸ್ಥಿತಿಯಲ್ಲಿ ನಾವು ಕೂಡ ಒಂದು ಹೆಜ್ಜೆ ಮುಂದೆ ಇಡಬೇಕಾಗ್ತದೆ. ಸೊ ಹಾಗಾಗಿ ನಾವು ಇವತ್ತು ವಿನಂತಿ ಮಾಡ್ತಾ ಇರೋದು, ಈಗ ಆದಷ್ಟು ಬೇಗ ಎಷ್ಟು ಬೇಗ ಈ ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯವಾಗ್ತದೋ ಅಷ್ಟು ಬೇಗ ಕಂಪ್ಲೀಟ್ ಮಾಡಿ ಜನಸಾಮಾನ್ಯರಿಗೆ ಓಡಾಟ ಮಾಡಲಿಕ್ಕೆ ಬಿಟ್ಟು ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೆ. ನಿನ್ನೆ ನಮ್ಮ ನ್ಯಾಷನಲ್ ಹೈವೇ ನರೇಂದ್ರ ಮೋದಿಜಿ ಅವರು ಇನಾಗ್ರೇಷನ್ ಮಾಡಿದರು. ನರೇಂದ್ರ ಮೋದಿಜಿ ಇನಾಗ್ರೇಷನ್ ಮಾಡುವಾಗ ಇಲ್ಲಿಯ ಉದುಮಾ MLA ನಾನು ಕೂಡ ಇಲ್ಲಿ ಇನಾಗ್ರೇಟ್ ಮಾಡ್ತೀನಿ ಅಂತ ಹೇಳಿ ಇನಾಗ್ರೇಷನ್ ಮಾಡಿದ್ದಾರೆ. ತಮ್ಮದಲ್ಲದ ರೋಡ್, ತಾವೇನು ಕಷ್ಟಪಟ್ಟಿಲ್ಲ, ತಾವು ಯಾವುದೇ ರೀತಿಯಂತಹ ಒಂದು ಅದಕ್ಕೆ ನಿಮ್ಮ ಕೈಯಿಂದ ಯಾವುದೇ ರೀತಿಯಂತಹ ಕೆಲಸ ಕಾರ್ಯಗಳು ಮಾಡಲಿಲ್ಲ. ಸೊ ಸೆಂಟ್ರಲ್ ಫಂಡಿಂದ ಮಾಡಿರುವಂಥದ್ದು, ಆ ಸೆಂಟ್ರಲ್ ಅದಕ್ಕೆ ನೇತೃತ್ವ ತಗೊಂಡು ಕಂಪ್ಲೀಟ್ ಮಾಡಿರುವಂಥ ರೋಡನ್ನು ಇನಾಗ್ರೇಷನ್ ಮಾಡಲಿಕ್ಕೆ ನಿಮಗೆ ಅಷ್ಟೊಂದು ಉತ್ಸಾಹ ಆದರೆ, ನಿಮ್ಮದೇ ಕ್ಷೇತ್ರದಲ್ಲಿರುವಂತಹದ್ದು ಅಂದರೆ ನಿಮ್ಮದೇ ಜಿಲ್ಲೆಯಲ್ಲಿರುವಂಥದ್ದು ಇಂಥ ಹದಗೆಟ್ಟ ರಸ್ತೆಗಳಿದೆ, ಯಾಕೆ ನೀವು ಮುಂದೆ ಬಂದು ಈ ರಸ್ತೆಗಳನ್ನು ಕಂಪ್ಲೀಟ್ ಮಾಡುವಲ್ಲಿ ನಿಮ್ಮ ಒಂದು ಉತ್ಸಾಹವನ್ನು ತೋರಿಸ್ತಾ ಇಲ್ಲ? ಯಾರೋ ಮಾಡಿದ್ದನ್ನು ಬಂದು ಫೋರ್ಸ್ ಕೊಟ್ಟುಕೊಂಡು ನೀವು ಉದ್ಘಾಟನೆ ಮಾಡೋದಾದರೆ, ನಿಮ್ಮ ಜಿಲ್ಲೆಯಲ್ಲಿ ಇಂಥ ಹಲವಾರು ಕಡೆಗಳಲ್ಲಿ ಈ ರೋಡು ಕೆಲಸ ಆಗದೆ ಅಲ್ಲಿ ಪೆಂಡಿಂಗ್ ಇರುವಂಥದ್ದು. ಹಾಗಾಗಿ ನಾನು ಆ MLA ಹತ್ರ ನಾನು ರಿಕ್ವೆಸ್ಟ್ ಮಾಡೋದಂತ ಹೇಳಿದರೆ, ನಿಮ್ಮದೇ ಜಿಲ್ಲೆಯಲ್ಲಿ ನಿಮ್ಮ ಸ್ಟೇಟ್ ಗೌರ್ಮೆಂಟ್ನ ಅಂಡರಲ್ಲಿ ಬರುವಂತಹ ಎಷ್ಟೋ ರೋಡಿನ ಕೆಲಸಗಳು ಪೆಂಡಿಂಗ್ ಇದೆ. ಸೊ ಆ ರೋಡ್ಗಳನ್ನೆಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿ ನೀವು ಉದ್ಘಾಟನೆ ಮಾಡಲಿಕ್ಕೆ ಬರಬೇಕು. ಅದು ಬಿಟ್ಟು ಯಾರದ್ದೋ ದುಡ್ಡಲ್ಲಿ ಆಗಿರುವಂತಹ ಅಂದರೆ ಯಾರೋ ಮಾಡಿರುವಂತಹ ಒಂದು ರೋಡಿನ ಮುಂದೆ ಬಂದು ಶೋ ಕೊಟ್ಟುಕೊಂಡು ಉದ್ಘಾಟನೆ ಮಾಡುವಂಥ ಅವಶ್ಯಕತೆ ನಿಮಗಿಲ್ಲ ಅಂತ ಹೇಳುವಂಥದ್ದು ಕೂಡ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಲೋಕೇಶ್ ನೋಂಡಾ, ಪಂಚಾಯತ್ ಏರಿಯಾ ಅಧ್ಯಕ್ಷರುಗಳಾದ ಸತ್ಯಶಂಕರ ಭಟ್, ಸುಬ್ರಹ್ಮಣ್ಯ ಭಟ್ ಹಾಗೂ ಪಂಚಾಯತ್ ಬಿಜೆಪಿ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು.